ಹರೇ ಕೃಷ್ಣ ಮಾತಾಜಿ ಆಗಿದೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಹ್ಯಾಂಡ್ ರೈಸ್ ಆಗಿರೋದು ಪೋಸ್ಟ್ ಮಾಡಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 2. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟುಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಂ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮೊದಲನೇ ಶ್ಲೋಕ ಕೃಷ್ಣ ಮಾತಾಡ್ತಾ ಇರೋದಿದು. 2ನೇ ಶ್ಲೋಕ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಅವನ ಅರ್ಜುನ ಅಷ್ಟೊಂದೆಲ್ಲ ದುಃಖ ತೋಡ್ಕೊಂಡಲ್ಲ. ಅಧ್ಯಾಯ 1ರಲ್ಲಿ ನಾನು ಬಂಧು ಬಾಂಧವರನ್ನೆಲ್ಲ ನಾನು ಅವ್ರ ಮೇಲೆ ಯುದ್ಧ ಮಾಡಕ್ಕಾಗಲ್ಲ, ಅವ್ರ ಮೇಲೆ ಯುದ್ಧ ಮಾಡಿದ್ರೆ ನಾನು ಹೆಂಗ್ ಸಂತೋಷವಾಗಿ ಇರಕ್ಕಾಗತ್ತೆ, ಆ ಥರ ಎಲ್ಲ ತುಂಬಾ ಸಂಕಟ ಪಟ್ಕೊಂಡು ಬಿಲ್ಲು ಬಾಣ ಎಲ್ಲ ಕೆಳಗೆ ಇಟ್ಬಿಟ್ನಲ್ಲ. ಅದಕ್ಕೆ ಕೃಷ್ಣ ಕೇಳ್ತಾ ಇದ್ದಾನೆ, ನಿನ್ಗೆ ಯಾಕೆ ಈ ತರ ಬಂತು? ನಿನ್ಗೆ ಬದುಕಿನ ಮಹತ್ವ ನಿನಗೆ ತಿಳಿದಿದೆ ಏನು ಎತ್ತ ಅಂತ. ಹಂಗ್ ತಿಳಿದಿರೋನ್ಗೆ ಈ ತರ ಯೋಚನೆ ಮಾಡೋದು ಭೂಷಣ ಅಲ್ಲ ನಿನಗೆ. ಇದನ್ನ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ, ನಿನಗೆ ಅಪಕೀರ್ತಿ ಬರುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಶ್ರೀ ಭಗವಾನುವಾಚ. ರಿಪೀಟ್ ಮಾಡಿ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ರೀ ಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಹರೇ ಕೃಷ್ಣ. ಮಾತಾಜಿ ಹೇಳಿಸ್ತೀರಾ ಮಾತಾಜಿ? ಮಾತಾಜಿ ಎಲ್ಲವೂ ಒಮ್ಮೆ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಣಿ ಮಾತಾಜಿ, ದೀಕ್ಷಾ ಮಾತಾಜಿ ಎಲ್ಲವೂ ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ.
ಧನ್ಯವಾದಗಳು ಮಾತಾಜಿ. ದೀಕ್ಷಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ತಂ ತಾ ಕೃಪಾಯಾವಿಷ್ಟಂ. ಸಂಜಯ ಉವಾಚ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಹೇಳಿ ಮಾತಾಜಿ. ಸಂಜಯ ಉವಾಚ ಸಂಜಯ ಉವಾಚ तं तथा कृपायाविष्टम् अश्रुपूर्णकुलेक्षणं विषिदन्तमिदं वाचमधुसूदनः. ಸರಿಯಾಗಿ ಹೇಳಿದ್ರಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಿಮ್ಗೆ. ಧನ್ಯವಾದ ಮಾತಾಜಿ. ಕವಿತಾಮಣಿ ಮಾತಾಜಿ ಹೇಳಿ. ಕವಿತಾಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदं वाक्यम् उवाच मधुसूदनः. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಹರೇ ಕೃಷ್ಣ ಮಾತಾಜಿ. ಕವಿತಾಮಣಿ ಮಾತಾಜಿ ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 2 ಹೇಳಿ. ಕವಿತಾಮಣಿ ಮಾತಾಜಿ. ಕವಿತಾಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮಾತಾಜಿ. ನೆಟ್ವರ್ಕ್ ಇದ್ದ ಕಡೆ ಬನ್ನಿ ಮಾತಾಜಿ. ಕವಿತಾಮಣಿ ಮಾತಾಜಿ ನೆಟ್ವರ್ಕ್ ಇದ್ದ ಕಡೆ ಬನ್ನಿ. ಅನ್ಮ್ಯೂಟ್ ಆಗಿದ್ದಾರೆ. ಹೌದು. ಮಾತಾಜಿ ಕೇಳಿಸುತ್ತಾ? ಈಗ ಹರೇ ಕೃಷ್ಣ. ಹೇಳುತ್ತೆ ಹೇಳಿ. ಶ್ಲೋಕ 2 ಹೇಳಿ ಮಾತಾಜಿ. ಶ್ಲೋಕ 2 ಹೇಳಿ ಮಾತಾಜಿ. 2 ಹೇಳಿ. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾಮುಪಸ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಾಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಹೇಳಿ. ಲಕ್ಷ್ಮೀ ಹರೇ ಪಿ ಎಂ ಕೃಷ್ಣ ಮಾತಾಜಿ. 1ನೇದು 2ನೇದು. 2ನೇದು ಮಾತಾಜಿ. ಶ್ರೀ ಭಗವಾನು ವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಾಜುಷ್ಟ್ವಮಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಶ್ಲೋಕ 2 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನ್ ವಾಚ ಕುತಸ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯೋರ್ಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಮರ್ಜನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 2 ಹೇಳಿ ಮಾತಾಜಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತದೆ. ನೆಟ್ವರ್ಕ್ ಇದ್ದ ಕಡೆ ಬನ್ನಿ. ಈಗ ಕೇಳಿಸ್ತದೆ. ಶ್ಲೋಕ 2. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 3. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ
ತ್ಯಕ್ತೋತ್ತಿಷ್ಟ ಪರಂತಪ. ಅನುವಾದದಲ್ಲಿ ಏನ್ ಹೇಳ್ತಾರೆ? ಕೃತೆಯ ಮಗನಾದ ಪಾರ್ಥನೆ, ಈ ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಈ ತರ ವೀಕ್ ಮೈಂಡ್ ಆಗ್ಬೇಡ ನೀನು. ಅದೆಲ್ಲ ಬಿಟ್ಟು ನೀನು ಎಲ್ಲರಿಗೂ ಶತ್ರುಗಳಿಗೆ ನೀನು ಕಂಡ್ರೆ ಹೆದರಿಕೆ ಬರುತ್ತೆ, ಆ ತರ ಅವ್ರಿಗೆ ಶಾಖ ಕೊಡ್ತೀಯ ಅಂತವನು ನೀನು. ಹೃದಯ ದೌರ್ಬಲ್ಯ ಇರಬಾರ್ದು ನಿನಗೆ, ಅದನ್ನೆಲ್ಲ ಬಿಟ್ಟು ಮೇಲೆ ಏಳು ಅಂತ ಹೇಳ್ತಾ ಇದ್ದಾನೆ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ, ಬ್ರಹ್ಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ, ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಶೂದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ತ್ಯಕ್ತೋತ್ತಿಷ್ಟ ಪರಂತಪ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ, ಕ್ಲೈಬ್ಯಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಶೂದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಕ್ಲೈಬ್ಯಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಶ್ಲೋಕ 4. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ, ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾ ವರಿಸೂದನ. ಕಥಂ ಭೀಷ್ಮಂ ಅಹಂ ಅಥವಾ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ, ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಅನುವಾದ ಏನ್ ಹೇಳ್ತಾರೆ ನೋಡೋಣ. ಅರ್ಜುನನು ಕೇಳಿದನು, ಅರ್ಜುನ ಕೇಳ್ತಾ ಇದ್ದಾನೀಗ, ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ, ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಪ್ರತಿರೋಧಿಸಲಿ? ಅರ್ಜುನ ಕೃಷ್ಣನ್ ಕೇಳ್ತಾ ಇದ್ದಾನೆ, ಶತ್ರು ಸಂಹಾರಕ ನೀನು, ಮಧು ರಾಕ್ಷಸನ್ ಕೊಂದವ್ ನೀನು, ಪೂಜೆಗೆ ಅರ್ಹರಾದ ಭೀಷ್ಮ ದ್ರೋಣ ಇವರನ್ನೆಲ್ಲ ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಅವ್ರನ್ನ ಎದುರಿಸ್ಲಿ ಅಂತ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ, ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಅರ್ಜುನ ಉವಾಚ ಕಥಂ
कथं संख्ये द्रोणं च मधुसूदन इषुभिः प्रतियोत्स्यामि पूजार्हा वरिसूदन ईशुभिः प्रतियोत्स्यामि पूजार्हावरिसूदन अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हा वरिसूदन अर्जुन अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हावरिसूदन अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हा वरिसूदन अर्जुन उवाच कथं भीष्ममहं संख्ये द्रोणं च मधुसूदन इषुभिः प्रतियोत्स्यामि पूजार्हावरिसूदन हरे कृष्ण जी ಹೇಳ್ಸಿ ಮಾತಾಜಿ ಕೊಡ್ಬೇಕು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಅನಂತ ಕುಲಕರ್ಣಿ ಪ್ರಭುಜಿ ನೀವು ಓದಿ ಮೊದ್ಲು ಅನಂತ ಕುಲಕರ್ಣಿ ಪ್ರಭುಜಿ ಶ್ಲೋಕ 3 ಓದಿ ಅನಂತ ಕುಲಕರ್ಣಿ ಪ್ರಭುಜಿ ಅನ್ಮ್ಯೂಟ್ ಅಲ್ಲಿ ಇದ್ದೀವಿ ಮಾತಾಜಿ ಶ್ಲೋಕ ನಂಬರ್ 7 ಶ್ಲೋಕ 4 ಮಾತಾಜಿ 3 ಕ್ಲೈಬಂ ಆಸ್ಮಗಮಂ ಪಾರ್ಥ ನೈತತ್ವಯ್ಯ ಪದ್ಧತೆ ಕ್ಷುದ್ರ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹರೇ ಕೃಷ್ಣ. ಕ್ಲೈಬಂ ಅಲ್ಲ ಕ್ಲೈಬ್ಯಂ, ಆಮೇಲೆ ನೈತತ್ವ ಯುಪಪದ್ಯತೆ. ಕ್ಲೈಬಂ ಆಸ್ಮಗಮಂ ಪಾರ್ಥ ನೈತತ್ವಯ್ಯ ಪದ್ಧತೆ ಯುಪಪದ್ಯತೆ ನೈತತ್ವಂ ಯುಪಪದ್ಧತೆ ಶೂದ್ರ ಉದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಶ್ಲೋಕ 4 ಅರ್ಜುನ ಉವಾಚ. ಒಂದೇ ಓಕೆ. ಧನ್ಯವಾದಗಳು ಪ್ರಭುಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 3 ಓದಿ. ಮೂರನೇ ಶ್ಲೋಕ. ಶ್ಲೋಕ 3 ಪಾತ ನೈತತ್ವಯುಪಪದ್ಯತೆ ಶೂದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹರೇ ಕೃಷ್ಣ ಮಾತಾಜಿ. ಸರಿತಾ ಮಾತಾಜಿ? ಸರಿ ಬಂತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ ಓದಿ. ಪೂರ್ಣಿಮಾ ರಾಮನಾಥ್ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 3 ಅದು ಓದಿ ಮಾತಾಜಿ. ಶ್ಲೋಕ 3 ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಶ್ಲೋಕ 4 ಓದಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಧನ್ಯವಾದ
ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 4 ಓದಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4 ಓದಿ. ಹಾ ಮಾತಾಜಿ. ಅರ್ಜುನ ಉವಾಚ ಕಥಂ ಭೀಷ್ಮಾಮಹಂ ಸಾಂಖ್ಯೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾಹಾರ್ವರಿಸೂದನ. ಹರೇ ಕೃಷ್ಣ ಮಾತಾಜಿ. ಕಥಂ ಭೀಷ್ಮಮಹಂ ಸಂಖ್ಯೆ ಮಾತಾಜಿ, ಸಾಂಖ್ಯ ಅಲ್ಲ ಸಂಖ್ಯೆ. ಓಕೆ ಸಂಖ್ಯೆ. ಪೂಜಾರ್ಹ ವರಿಸೂದನ. ಪೂಜಾರ್ಹ. ಓಕೆ ಓಕೆ ಸರಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ರೇಣುಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4 ಓದಿ ಮಾತಾಜಿ. ಅರ್ಜುನ ಉವಾಚ ಕಥಂ ಭೀಷ್ಮಾಮಹಂ ಸಂಖ್ಯೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಪ್ರತಿಯೋತ್ಸ್ಯಾಮಿ, ತಾಗೆ ಸಾವತ್ತಿದೆ, ಯಾವತ್ತಿದೆ? ಯೋತ್ಸ್ಯಾಮಿ, ಪ್ರತಿಯೋತ್ಸ್ಯಾಮಿ. ಮಾತಾಜಿ. ಓಕೆ ಸರಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗು ಮಾತಾಜಿ. ಹರೇ ಕೃಷ್ಣ. ಇದು ಬೇರೆ ಟ್ಯೂನ್, ಇದು ಸರಿಯಾಗಿ ಕೇಳಿಸ್ಕೊಳ್ಳಿ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಕ್ತಾನ್. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಗ್ಧಾನ್. ಅನುವಾದದಲ್ಲಿ ಏನ್ ಹೇಳ್ತಾರೆ ನೋಡೋಣ. ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವವರಾದರೂ ಅವರು ಹಿರಿಯರು. ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. ಇನ್ನೂ ಅವನಿಗೆ ಮನ್ಸಿಲ್ಲ ಅರ್ಜುನನಿಗೆ ಕೃಷ್ಣ ಹೇಳೋದನ್ನ. ಸೊ ಅವ್ರಿಗೇನು ಗುರುಗಳು ಅಂತ ಮಹಾನ್ ಭಾವರನ್ನು ಕೊಂಡ್ಬಿಟ್ಟು ಅದಕ್ಕಿಂತ ನಾನು ಭಿಕ್ಷೆ ಬೇಡೋದು ವಾಸಿ, ಜೀವನದ ಐಶ್ವರ್ಯನ ಬಯಸಿದ್ರು ಕೂಡ ಅವ್ರು ನಮ್ಗೆ ಹಿರಿಯರು. ಅವರನ್ನು ಕೊಂದ್ರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ಅವ್ರನ್ನ ಕೊಂದಿರೋ ರಕ್ತ ಅಂಟ್ಕೊಂಡಿರುತ್ತೆ ಅಂತ ಇನ್ನೂ ಅವನಿಗೆ ಸಂಕಟದಲ್ಲೇ ಇದ್ದಾನೆ. ರಿಪೀಟ್ ಮಾಡಿ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಕ್ತಾನ್. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ
भुञ्जीय भोगान् रुधिर प्रदिग्धान् गुरून् हत्वा हि महानुभावान् श्रेयो वैद्यमपीह लोके हत्वा च कामास्तु गुरुनीहैव गुरून् हत्वा हि महानुभावान् श्रेयो भोक्तुं वैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिर प्रदिग्धान् गुरून् हत्वा हि महानुभावान् श्रेयो वैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिर प्रदिग्धान्। हरे कृष्ण। श्लोक 6 होगोण। न चैतद्विद्मः कतरन्नो गरीयो यद्वा जयेमा यदि वा नो जयेयुः यानेव हत्वा न जिजीविषामः तेव स्थिता प्रमुखे धार्तराष्ट्राः। न चैतद् विद्मः कतरन्नो गरीयो यद्वा जयेम यदि वा नो जयेयुः यानेव हत्वां जिजीविषामः तेव स्थिता प्रमुखे ಧಾರ್ತರಾಷ್ಟ್ರಾಃ। ಅನುವಾದ: ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಅಂದ್ರೆ ನಾವು ಸೋಲೋದಾಗ್ಲಿ ಅಥವಾ ಅವರಿಂದ ನಾವು ಸೋಲೋದು ಅಥವಾ ನಾವು ಅವರನ್ನು ಸೋಲಿಸೋದು ಯಾವ್ದು ಉತ್ತಮ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಧೃತರಾಷ್ಟ್ರನ ಮಕ್ಕಳನ್ನ ಕೊಂದ್ರೆ ನಮ್ಗೆ ಜೀವಿಸ್ಬೇಕು ಅಂತಾನೆ ಆಸೆ ಇರೋದಿಲ್ಲ. ಆದ್ರೆ ಅವರೆಲ್ಲ ರಣರಂಗದಲ್ಲಿ ನಮ್ಮೆದುರಿಗಿದ್ದಾರೆ. ಅವ್ರನ್ನೆಲ್ಲ ಹೇಗ್ ಕೊಲ್ಲೋದು ಅಂತ ಕೇಳ್ತಾ ಇದ್ದಾರೆ. ನ ಚೈತದ್ವಿದ್ಮ ಕತರನ್ನೋ ಗರೀಯೋ न चैतद्विद्महे कतरन्नो गरीयो यद्वा जयेमा यदि वा नो जयेयुः यद्वा जयेम यदि वा नो जयेयुः यानेव हत्वा न जिजीविषामः तेव स्थिता प्रमुखे धार्तराष्ट्राः। न चैतद्विद्मः कतरन्नो गरीयो यद्वा जयेमा यदि वा नो जयेयुः न चैतद्विद्मः कतरन्नो गरीयो यद्वा जयेम यदि वा नो जयेयुः यानेव हत्वा न जिजीविषामः तेव स्थिता प्रमुखे धार्तराष्ट्राः। न चैतद्विद्मः कतरन्नो गरीयो यद्वा जयेमा यदि वा नो जयेयुः यानेव हत्वा न जिजीविषामः तेव स्थिता प्रमुखे धार्तराष्ट्राः। न चैतद्विद्मः कतरन्नो गरीयो यद्वा जयेम यदि वा नो जयेयुः यानेव हत्वा न जिजीविषामः तेव स्थिता प्रमुखे धार्तराष्ट्राः। न चैतद्विद्मः कतरन्नो गरीयो यद्वा जयेमा यदि वा नो जयेयुः यानेव हत्वा न जिजीविषामः
तेव स्थिता प्रमुखे धार्तराष्ट्राः न चैतद्विद्मः कतरन्नो गरीयो यद्वा जयेम यदि वा नो जयेयुः यानेव न जिजीविषामः देवस्थिता प्रमुखे धार्तराष्ट्राः. ಹರೇ ಕೃಷ್ಣ. ಹೇಳಿಸಿ ಮಾತಾಜಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಶ್ಲೋಕ 5 ಓದಿ. ಹರೇ ಕೃಷ್ಣ ಮಾತಾಜಿ. ಗುರುನ ಹತ್ವಾ ಯೇ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷಮಪೀಹಂ ಭೈಕ್ಷಮಪೀಹ ಲೋಕೆ. ಹರೇ ಕೃಷ್ಣ. ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಸರಿ ಬರ್ಲಿಲ್ಲ. ಸರಿ ಇದೆ ಮತ್ತೆ ಸರಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ರೀಶಾ ಪ್ರಭುಜಿ ಓದಿ. ಶ್ರೀಶಾ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ 6ನೇ ಶ್ಲೋಕನ ಮಾತಾಜಿ. 5 ಹೇಳ್ಕೊಡ್ಲಾ? ಬೇಡ ಮಾತಾಜಿ. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತ. ಅದ್ಯಾರ್ ಮಾತಾಜಿ? ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಶ್ರೇಯೋ ಭೋಕ್ತ ಭೈಶ್ರೀ ಭೈಕ್ಷ್ಯ ಬಾ ಇದೆ, ಬೈ ಇದೆ, ಕಾಗೆ ಶಾವತ್ತು ಯಾವತ್ತು ಎರಡಿದೆ. ಭೈಕ್ಷ್ಯ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರುನಿಹೈವ. ಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಪ್ರದಿಗ್ಧಾನ್ ಗಾಗೆ ದಾವತ್ತು. ಪ್ರದಿಗ್ಧಾನ್. ಹಾ ಕರೆಕ್ಟ್. ಧನ್ಯವಾದಗಳು ಪ್ರಭುಜಿ. ಶ್ರುತಿವರ್ಣ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 5 ಮಾತಾಜಿ. 5 ಓದಿ. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 6ನೇದು ಓದಿ. 6th ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಹರೇ ಕೃಷ್ಣ. ಶ್ಲೋಕ 5. ಗುರುನ ಹತ್ವಾ ಹಿ ಮಹಾನುಭಾವಾನ್. ಮಾತಾಜಿ 6ನೇದು ಓದಿ. 6 ಓಕೆ. ನಾ ಚೈತದ್ವಿದ್ಮಾ ಕತರನ್ನು ಗರಿಯೋ ಯದ್ವಾ ಜಯೇಮ ಯದಿ ವಾನು ಜಯೇಯು ಯಾನೇವ ಹತ್ವಾ ನ ಜಿಜೀವಿಷಾಮ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಃ. ಎಲ್ಲಾದ್ರಲ್ಲೂ ಹಕಾರ ಬಿಟ್ರಿ. ಯದಿವಾನು ಜಯೇಯುಹು. ಅಚ್ಚಾ ಓಕೆ. ನ ಜಿಜೀವಿಷಾಮಃ ಧಾರ್ತರಾಷ್ಟ್ರಾಃ. ಹಕಾರ ಹೇಳ್ಬೇಕು.
ಓಕೆ ಓಕೆ ಸರಿ ಪುನಃ ಹೇಳ ಮಾತಾಜಿ. ಹೇಳಿ. ನಾಚೈತದ್ವಿದ್ಯಾ ವಿದ್ನಾ ಕತರನ್ನ ಗರಿಯೋ ಯದ್ವಾ ಜಯೇಮ ಯದಿವಾನು ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವಾ ಸ್ಥಿತಾ ಪ್ರಮುಖಿದಾರ್ತರಾಷ್ಟ್ರಾಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ನಾಚೈತದ್ವಿದ್ಮಃ ಕತರನ್ನು ಗರಿಯೋ ಯದ್ವಾ ಜಯೇಮ ಯದಿವಾ ನು ಜಯೇಯುಃ ಯಾನೇವ ಯತ್ವಾ ನ ಜಿಜೀವಿಷಾಮಃ ತೇವಾ ಸ್ಥಿತಾಃ ಪ್ರಮುಖೇ ದಾರ್ತರಾಷ್ಟ್ರಾಃ. ರಾಷ್ಟ್ರಾಃ ದೀರ್ಘ ಇದೆ ಪ್ರಭುಜಿ. ದಾರ್ತರಾಷ್ಟ್ರಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ ಯೋಗೀಶ ಪ್ರಭುಜಿ ಓದ್ತಿಲ್ಲ. ಯೋಗೀಶ ಪ್ರಭುಜಿ ಇಲ್ಲ, ಅವ್ರು ಹೇಳಲ್ಲಂತೆ. ಕೆಲಸದಲ್ಲಿ ಇರ್ತಾರೆ. ವಿನೋದ್ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ ಶ್ಲೋಕ 6. ನ ಚೈತದ್ವಿದ್ಮ ಕತರನ್ನು ಗರಿಯೋ ಯದ್ವಾ ಜಯೇಮ ಯದಿವಾ ನು ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ದೇವ ಸ್ಥಿತಾ ಪ್ರಮುಖಿದಾರ್ತರಾಷ್ಟ್ರಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕನಕಲತಾ ಮಾತಾಜಿ ಶ್ಲೋಕ 6 ಓದ್ತಿದ. ಹರೇ ಕೃಷ್ಣ. ಕನಕಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಚೈತದ್ವಿದ್ಮ ಕತರನ್ನು ಗರಿಯೋ ಯದ್ವಾ ಜಯೇಮ ಯದಿವಾ ನು ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವಾ ಸ್ಥಿತಾ ಪ್ರಮುಖಿದಾರ್ತರಾಷ್ಟ್ರಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 7. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಅನುವಾದದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯೆ ಇಟ್ಟು ನನಗೆ ಬೋಧಿಸು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ನನಗೆ ಈ ವಿಷಯದಲ್ಲೆಲ್ಲ ನಾನು ಇನ್ನೂ ಗೊಂದಲದಲ್ಲಿದ್ದೀನಿ. ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೀನಿ. ನನ್ನ ಚಿತ್ತ ಸ್ವಾಸ್ಥ್ಯನ ನಾನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಯಾವುದು ಶ್ರೇಯಸ್ಕರ ಅಂತ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನ ನೀನೇ ದಯವಿಟ್ಟು ನನಗೆ ತಿಳಿಸ್ಕೊಡು. ಈಗ ನಿನ್ನ ಶಿಷ್ಯ. ಇವಾಗ ಕೃಷ್ಣನ ಸ್ನೇಹಿತ ಅಂತೆಲ್ಲ ತಿಳ್ಕೊಂಡಿದ್ದ, ಈಗ ಶಿಷ್ಯ ಅಂತ ಒಪ್ಕೋತಾ ಇದ್ದೇನೆ. ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗತನಾಗಿದ್ದ ಆತ್ಮ. ದಯವಿಟ್ಟು ನೀನ್ ನನಗೆ ಬೋಧನೆ ಮಾಡು ಯಾವ್ದು ಸರಿ ಅಂತ ಕೇಳ್ತಾ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ. ರಿಪೀಟ್ ಮಾಡಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ.
कार्पण्यदोषोपहत स्वभावः पृच्छामि त्वां धर्मसम्मूढचेताः यच्छ्रेयस्या निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम् निश्चितं ब्रूहि तन्मे शिष्येऽहं शाधि मां त्वं प्रपन्नम् कार्पण्यदोषोपहत स्वभावः पृच्छामि त्वां धर्मसम्मूढचेताः यच्छ्रेयस्या निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम् कार्पण्यदोषोपहतस्वभावा पृच्छामि त्वां धर्मसम्मूढचेताः यच्छ्रेयस्या निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम् कार्पण्यदोषोपहत स्वभावः पृच्छामि त्वां धर्मसम्मूढचेताः यच्छ्रेयस्या निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम् कार्पण्यदोषोपहत स्वभावा पृच्छामि त्वां धर्मसम्मूढचेताः यच्छ्रेयस्या निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम् श्लोक 8 ಹೋಗೋಣ न हि प्रपश्यामि ममापनुद्यात् यच्चोकमुच्चोषणमिन्द्रियाणाम् अवाप्य भूमावसपत्नमृद्धं राज्यं सुराणामपि चाधिपत्यं न हि प्रपश्यामि ममापनुद्यात् यच्चोकमुच्चोषण इंद्रियाणाम् अथवा यच्चोकमुच्चोषणमिन्द्रियाणाम् अवाप्य भूमावसपत्नमृद्धं ಈ ರಾಜ್ಯಂ ಕೆಳಗಡೆ ಬರಬೇಕದು ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ ನಹಿ ಅನುವಾದ ಓದೋಣ ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರು ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ ನನ್ನ ಇಂದ್ರಿಯಗಳನ್ನೆಲ್ಲ ಒಣಗಿಸ್ತಾ ಇದೆ ಈ ದುಃಖನ ಹೊಡೆದೋಡ್ಸಕ್ಕೆ ನಂಗೆ ಯಾವ ಮಾರ್ಗನೂ ಕಾಣ್ತಾ ಇಲ್ಲ ಆಮೇಲೆ ಎಲ್ಲಿ ನಾನು ಇಷ್ಟು ಸಮೃದ್ಧವಾಗಿರೋ ಭೂಮಿಲಿ ಸಾಟಿ ಇಲ್ಲದ ರಾಜ್ಯನ ಗೆದ್ಕೊಂಡ್ರು ಕೂಡ ಅಥವಾ ಸ್ವರ್ಗದಲ್ಲಿ ದೇವತೆಗಳಿರೋ ಪ್ರಭುತ್ವ ಪಡೆದುಕೊಂಡ್ರು ಕೂಡ ನನಗೆ ಈ ದುಃಖನ ಹೋಗ್ಲಾಡ್ಸಕ್ಕಾಗಲ್ಲ ಅವರೆಲ್ಲ ಸತ್ರೆ ಅಂತ ಹೇಳ್ತಾ ಇದ್ದಾರೆ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ अवाप्य भूमावसपत्नमृद्धम् राज्यं सुराणामपि चाधिपत्यम् न हि प्रपश्यामि ममापनुद्यात् यच्चोकमुच्चोषणमिन्द्रियाणाम् नहि प्रपश्यामि अवाप्य भूमावसपत्नमृद्धं राज्यं सुराणामपि चाधिपत्यम्
अवाप्यभूमावसपत्नमृतं राज्यं सुरनामभिचाधिपत्यम् न हि प्रपश्यामि ममापनुद्यात् यच्चोकमुच्चोषणमिन्द्रियाणाम् अवाप्य भूमावसपत्नमृद्धम् राज्यं सुराणामपि चाधिपत्यम् न हि प्रपश्यामि ममापनुद्यात् यच्चोकमुच्चोषणमिन्द्रियाणाम् अवाप्य भूमावसपत्नमृतं राज्यं सुरनामभिचाधिपत्यम् न हि प्रपश्यामि ममापनुद्यात् यच्चोकमुच्चोषणमिन्द्रियाणाम् अवाप्य भूमावसपत्नमृद्धम् राज्यं सुराणामपि चाधिपत्यम् न हि प्रपश्यामि ममापनुद्यात् यच्चोकमुच्चोषणमिन्द्रियाणाम् अव्याप्तभूमावसपत्नमृतं राज्यं सुरनामभिचाधिपत्यम् ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. 7ನೇ ಶ್ಲೋಕ ಲಲಿತಾ ಆಲ್ ಪೂಜಾರಿ ಓದಿ. ಲಲಿತಾ ಆಲ್ ಪೂಜಾರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ, ಲಲಿತಾ ಆಲ್ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 7 ಅಲ್ಲ ಮಾತಾಜಿ? ಹಾ ಮಾತಾಜಿ. 8 6 7 7ನೇ ಶ್ಲೋಕ. 7 ಮಾತಾಜಿ ಹೇಳಿ. कार्पण्यदोषोपहत स्वभावः पश्यामि तां धर्मसम्मूढचेतः यच्छेयसान्निचितं ब्रूहि तन्मे शिष्यस्तेऽहं शाधि मां त्वां प्रपन्नम्. ಮಾತಾಜಿ 2ನೇ ಲೈನಲ್ಲಿ ಪೃಚ್ಛಾಮಿ ಇದು. ಪೃಚ್ಛಾಮಿ ಧರ್ಮ ಸಮ್ಮೂಢ ಚೇತಾಹ. ತಾಹ ದೀರ್ಘ ಇದೆ. ಪೃಚ್ಛಾಮಿ ತ್ವಾಂ ಧರ್ಮ ಬಾಕಿ ಸರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ ಓದಿ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಮಾತಾಜಿ 7ನೇ ಶ್ಲೋಕ ಓದಿ. कार्पण्यदोषोपहत स्वभावः पृच्छामि त्वा धर्मसम्मूढचेतः यच्छ्रेयः स्यानिश्चितं ब्रूहि तन्मे शिष्यस्तेऽहं शाधि मां त्वं प्रपन्नम्. ಸಮ್ಮೂಢ ಚೇತಾಹ. ಚೇಗು ದೀರ್ಘ ಒಂದು ಬಂದಿದೆ. ಧರ್ಮ ಸಮ್ಮೂಢ ಚೇತಃ. ಚೇತಾಹ ಚೇತಾಹ. ಬಾಕಿ ಸರಿ. ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ ಓದಿ. ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಶ್ಲೋಕ 7 ಓದಿ. ಹರೇ ಕೃಷ್ಣ ಮಾತಾಜಿ. 7 ಓದಿ ಮಾತಾಜಿ. 7th 7ನೇದ. कार्पण्यदोषोपहत स्वभावः पृच्छामि त्वां धर्म सम्मूढचेताः यच्छ्रेयसान्निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम्. ಧನ್ಯವಾದಗಳು ಮಾತಾಜಿ. ಶ್ಲೋಕ 8 ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 8. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನ ವೃದ್ಧಿಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಧನ್ಯವಾದಗಳು ಮಾತಾಜಿ. ಸರಿ ಬಂತ? ಸರಿ ಇತ್ತು ಸರಿ. ಧನ್ಯವಾದಗಳು ಮಾತಾಜಿ.
ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಶ್ಲೋಕ 8 ಓದಿ. ಹರೇ ಕೃಷ್ಣ ಮಾತಾಜಿ. ನಹಿ ಪ್ರಪಶ್ಯಾಮಿ ಮಮಾಪನೋದ್ಯಾತ್ ಮಿಚ್ಚೋಷಣಮಿಂದ್ರಿಯಾಣಂ ಅವಾಪ್ಯ ಭೂಮಾವಸಪತ್ತಮೃದಂ ರಾಜಂ ಸುರಾಣಾಮಪಿ ಯಚಾಧಿಪತ್ಯಂ. ಹರೇ ಕೃಷ್ಣ. ಹರೇ ಮಾತಾಜಿ ಸರಿ ಆಯ್ತಲ್ವಾ ಮಾತಾಜಿ? ಸರಿ ಆಯ್ತು. ಎಲ್ರಿಗೂ ಹೇಳ್ಕೊಡಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿದ್ವಾ ಭಾಗ್ಯಲಕ್ಷ್ಮಿ ಮಾತಾಜಿ? ಮಾತಾಜಿ. ಪ್ರಾಪ್ತಶ್ಯಾಮಿ ಮಮಾಪಾನುಜಾತ್ ಯಚ್ಯೋಕಮುಚ್ಚೂಷಣಮಿಂದ್ರಿಯಾಣಂ ಅವ್ಯಾಪಭೂಮಾವಸಂಪತ್ನಮೃದಂ ರಾಜ್ಯಂ ಸುರನಾಮಪಿ ಚಾಧಿಪತ್ಯಂ. ಅದು ಅವಾಪ್ಯ. ಮೂರನೇ ಲೈನು ಅವಾಪ್ಯ. ನಾಲ್ಕನೇ ಲೈನಲ್ಲಿ ಸುರಾಣಾಮಪಿ. ರಾನು ದೀರ್ಘ ಇದೆ. ಸುರಾಣಮಪಿ ಮಾಚಾಧಿಪತ್ಯಂ. ಸರಿ ಆಯ್ತಾ ಮಾತಾಜಿ? ಸರಿ. ಧನ್ಯವಾದಗಳು. ಧನ್ಯವಾದಗಳು. ಕನಕಲತಾ ಮಾತಾಜಿ ಶ್ಲೋಕ 7 ಓದಿ ನೀವು. ಕನಕಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಒಂಬತ್ತನೇದ ಮಾತಾಜಿ. 7 ಮಾತಾಜಿ. ಕಾರ್ಪಣ್ಯ ದೋಷೋ ಪಹತ ಸ್ವಭಾವಃ ಪೃಚ್ಛ್ವಾಮಿ ತ್ವಂ ಧರ್ಮ ಸಮೂಢ ಚೇತಃ ಯಚ್ರೇಯಸಾನಿ ಸ್ಥಿತಂ ಬ್ರೂಹಿ ತನ್ಮೇ ಶಿಷ್ಯೇಸ್ತೇಹಂ ಶಾದಿಮಾಂ ತ್ವಂ ಪ್ರಪನ್ನಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ನೀವು ಈಗ ಶ್ಲೋಕ 8ನೇದು ಓದಿ ಮಾತಾಜಿ. ಲಲಿತಾ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಶ್ಲೋಕ 8 ಓದಿ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡಿಕೊಳ್ಳಿ. ಮಂಜುಳಾ ಮಾತಾಜಿ ಶ್ಲೋಕ 8 ಓದಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಿದೆ, ಹೇಳಿ. ಶ್ಲೋಕ 8. ನಹಿ ಪ್ರಪಶ್ಯಾಮಿ ಮಮಾಪನೋದ್ಯಾತ್ ಯಚ್ಚೋಕಮುಚ್ಚೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನಮೃದ್ವಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಧನ್ಯವಾದಗಳು. ಭೂಮಾವಸಪತ್ನಮೃದ್ಧಂ. ಭೂಮಾವಸಪತ್ನಮೃದ್ವಂ. ಭೂಮಾವಸಪತ್ನ ಅಂತ ಹಂಗ ಓದಿ. ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಂ ಅಪಿ ಚಾಧಿಪತ್ಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ ಶ್ಲೋಕ 7 ಓದಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. 7 ಮಾತಾಜಿ. ಮಾತಾಜಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮೂಢ ಚೇತಾಃ ಯಚ್ಚೇಯಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಶ್ಲೋಕ 8 ಓದಿ. ಪ್ರಿಯಾಂಕಾ ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಹರೇ ಕೃಷ್ಣ ಮಾತಾಜಿ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ವಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಶ್ಲೋಕ 7 ಓದಿ. ರಾಜೇಶ್ವರಿ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 7. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮೂಢ ಚೇತಃ
यच्छ्रेयसन्निश्चितं ब्रूहि तन्मे शिष्यस्तेऽहं शाधिमात मां तं ಪ್ರಪನ್ನಂ. ಧನ್ಯವಾದಗಳು. ಎರಡನೇ ಲೈನು ಪ್ರಿಂಟ್ ಮಿಸ್ಟೇಕ್ ಇದೆ. ಪೃಚ್ಛಾಮಿ ತ್ವಾ ಇದೆ, ಪೃಚ್ಛಾಮಿ ತ್ವಾಮ್ ಅದು. ಓಕೆ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ ಶ್ಲೋಕ 8 ಓದಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಶ್ಲೋಕ 8 ಓದಿ. ಶ್ಲೋಕ 8. ನಹಿ ಪ್ರಪಶ್ಯಾಮಿ ಮಮ ಪುನಾದ್ಯ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ ಶ್ಲೋಕ 7 ಓದಿ. ಹರೇ ಕೃಷ್ಣ ಮಾತಾಜಿ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಃ ಯಚ್ಛ್ರೇಯಂ ಶಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಮಾತಾಜಿ ಅದು ಸಮ್ಮೂಢ ಚೇತಾಹ ದೀರ್ಘ ಇದೆ, ಚೇತಾಹ. ಸರಿ ಮಾತಾಜಿ. ಇಲ್ಲೂ ಅಷ್ಟೇ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ. ಎಲ್ಲ ಕಡೆ ಸ್ವಲ್ಪ ದೀರ್ಘಗಳು ಮಿಸ್ ಆಯ್ತು. ಸರಿ ಮಾತಾಜಿ, ಸರಿ ಮಾಡ್ಕೊತೀನಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ ಶ್ಲೋಕ 8. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಶ್ಲೋಕ 8 ಓದಿ. ಶ್ರೀಶಾ ಪ್ರಭುಜಿ, ಶ್ರೀಶಾ ಪ್ರಭುಜಿ ಮಾತಾಜಿ ಶ್ಲೋಕ 8 ಓದಿ. ನಹಿ ಪ್ರಪಶ್ಯಾಮಿ ಮಮ ಪಾಣಿದ್ಯಾತ್. ಮುಂದೆ ಕಷ್ಟ ಆಗುತ್ತೆ. ಮಂಜುಳಾ ಏನ್ ಮಾತಾಜಿ? ನಹಿ ಪ್ರಪಶ್ಯಾಮಿ ಮಮ ಪನುದ್ಯಾತ್. ಮಮ ಪಾನುದ್ಯಾತ್ ಉಚ್ಚೇತ ಯಚ್ಚೋಕಮುಚ್ಚೋಷಣ ಮಿಂದ್ರಿಯಾಣಾಂ ಅವಶ್ಯ ಭೂಮಾವ ಸಪ್ತ ವೃದ್ಧಾಂ ರಾಜ್ಯಂ ಸುರಾಣಮಪಿ ಚಾಸ್ತಿ ಪಾತ್ಯಾಂ. ಅವಾಪ್ಯ ಭೂಮಾವ ಸಪತ್ನ ವೃದ್ಧಂ. ಅವಾಪ್ಯ ಭೂಮಾವ ಸಪತ್ನ ವೃದ್ಧಂ. ಅವಾಪ್ಯ ಭೂಮಾವ ಸಪತ್ನ ವೃದ್ಧಂ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಶ್ರವಂತಿ ಮಾತಾಜಿ ಶ್ಲೋಕ 7 ಓದಿ. ಹರೇ ಕೃಷ್ಣ ಮಾತಾಜಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಂ ಪ್ರಪನ್ನಂ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 8 ಓದಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಹಿ ಪ್ರಪಶ್ಯಾಮಿ ಮಮ ಪುನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮವ ಸಪತ್ನಮೃದ್ಧಂ ರಾಜ್ಯಂ ಸುರಾಣಮಾಪಿ ಚಾಧಿಪತ್ಯಂ. ಅಲ್ಲಿ ಸ್ವಲ್ಪ ತಪ್ಪಾಯ್ತು ಮಾತಾಜಿ. ಭೂಮಾವ ಸಪತ್ನ ವೃದ್ಧಂ. ಭೂಮಾವ ದೀರ್ಘ ಬರಲಿ. ಅವಾಪ್ಯ ಭೂಮಾವ
सपत्नमृद्धं राज्यं सुराणामापि चाधिपत्यम् हरे कृष्ण ಧನ್ಯವಾದಗಳು ವೆಂಕಟೇಶ್ ಪ್ರಭುಜಿ ಶ್ಲೋಕ 7 ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮಾತಾಜಿ ಶ್ಲೋಕ 7 ಮಾತಾಜಿ. ಪ್ರಭುಜಿ ಹೇಳಿ ಪ್ರಭುಜಿ ಶ್ಲೋಕ 7. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಧರ್ಮ ಸಮ್ಮೂಢಚೇತಃ ಯಚ್ಛ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ. ಧನ್ಯವಾದ. ಯೋಗೀಶ ಪ್ರಭುಜಿ ಯೋಗೀಶ ಅಂತ ಇದ್ದಾರೆ ಹೇಳಲ್ಲ ಮಾತಾಜಿ, ಕೇಳಿಸ್ಕೊತೀನಿ. ಓಕೆ, ಎಲ್ಲರೂ ಓದಿ ಆಯ್ತಾ ಅಂತ? ಈಗ ಎಲ್ರದ್ದು ಆಯ್ತಾ? ಯಾರು ಓದಿಲ್ಲ? ಆಯ್ತಾ? ಲಲಿತಾ ಮಾತಾಜಿ ಓದೋದಿಲ್ವಾ? ಲಲಿತಾ ಮಾತಾಜಿ ಶ್ಲೋಕ 8 ಓದಿ ಮಾತಾಜಿ. ಲಲಿತಾ ಮಾತಾಜಿ, ಶಿವಗಂಗಾ ಮಾತಾಜಿ ಬೇರೆ ಕ್ಲಾಸ್ ಅಲ್ಲಿ ಇರ್ಬೇಕು. ಶಿವಗಂಗಾ ಮಾತಾಜಿ ಓಕೆ ಮಾತಾಜಿ, ಎಲ್ಲರೂ ಮಾತಾಜಿ ಓಕೆ, ಕ್ಲೋಸ್ ಮಾಡಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಾಳೆ ಮತ್ತೆ ಬಂದು 8 ಗಂಟೆಗೆ ಜಾಯಿನ್ ಆಗಿ ಮುಂದುವರ್ಸೋಣ ನಾವು ಶ್ಲೋಕ 9. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಎಲ್ಲ ಅಟೆಂಡೆನ್ಸ್ ಹಾಕಿದ್ದೀರಲ್ಲ ಮಾತಾಜಿ? ಪಂಚಾಂಗ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಏನ್ ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರವೀಣ ಮಾತಾಜಿ. ನಿಮ್ಗೂ ಕೂಡ ಹರೇ ಕೃಷ್ಣ. ನಂದಿನಿ ಸೀನಪ್ಪ ಇದ್ರಲ್ಲ, ಅವ್ರಿಗೆ ಕರೀಲೇ ಇಲ್ಲ ಅಲ್ಲ ನೀವು? ಮತ್ತೆ ಲೀವ್ ಆದ್ರು ಮಾತಾಜಿ. ಲೀವ್ ಆದ್ರ? ಶುರುಲ್ ಇದ್ರು ನೋಡಿದೆ ಮಾತಾಜಿ, ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಅದೇ ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಅಟೆಂಡೆನ್ಸ್ ಎಲ್ಲರೂ ಹಾಕಿದ್ದೀರಾ? ಹರೇ ಕೃಷ್ಣ. ಅಟೆಂಡೆನ್ಸ್ ಎಲ್ಲರೂ ಹಾಕಿದ್ರಾ? ಅಟೆಂಡೆನ್ಸ್ ಹಾಕಿ ಎಲ್ಲರೂ ದಿನ ಹಾಕಿ ನೀವು. ಓಕೆ ಮಾತಾಜಿ, ಮೀಟಿಂಗ್ ಎಂಡ್ ಮಾಡಿ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.